ನಾನು ಬೇಳೆ ದೋಸೆ ಮಾಡಲಿಕ್ಕೆ, ಅಂದರೆ ಉದ್ದಿನ ಬೇಳೆಯಲ್ಲಿ ದೋಸೆ ಮಾಡ್ತಾರೆ, ನಾನು ಇಲ್ಲಿ ತೊಗರಿ ಬೇಳೆಯಲ್ಲಿ ದೋಸೆ ಮಾಡ್ತೀನಿ. ಇದು ಬೆಳ್ತಿಗೆ ಅಕ್ಕಿ 3 ಲೋಟ ಹಾಕ್ಕೊಂಡಿದ್ದೇನೆ. ಇದು ಲೋಟದಲ್ಲಿ 3 ಲೋಟ ಬೆಳ್ತಿಗೆ ಅಕ್ಕಿ ಹಾಕ್ಕೊಂಡಿದ್ದೇನೆ. ಹಾಗೆ 3 ಲೋಟ ಕುಚಲಕ್ಕಿ, ಇದು ಕುಚಲಕ್ಕಿನ 3 ಲೋಟ ಹಾಕ್ಕೊಂಡಿದ್ದೇನೆ. ಇದನ್ನು 3 ಸಲ ಚೆನ್ನಾಗಿ ತೊಳೆದಿಟ್ಟು 2-3 ಸಲ ತೊಳಿಬೇಕು, ಅಂದರೆ ಒಂದು 4-5 ಗಂಟೆ ಇಡಬೇಕಾಗ್ತದೆ. ಈಗ ಇದು ಬೇಳೆ 6 ಲೋಟ ಅಕ್ಕಿಗೆ 2 ಲೋಟ ಬೇಳೆ ಹಾಕ್ಕೊಳ್ತಿದ್ದೇನೆ. ಇದು 2 ಲೋಟ ಬೇಳೆಯನ್ನು 1 ಸಲ ತೊಳೆದು ನೀರು ಹಾಕಿ ಇಟ್ಕೊಳ್ತೇನೆ. ನೋಡಿ, ಈಗ ಇದು ದೋಸೆಗೆ ಹಾಕ್ಕೊಂಡ ಅಕ್ಕಿ 4 ಗಂಟೆಗಳ ಕಾಲ ನೆನೆದಿದೆ. ಇದನ್ನು ನಾನು ರುಬ್ಕೊಂಡಿಡ್ತೇನೆ. ಮತ್ತು ಇದು ಬೇಳೆ, ಇದು ಆಗ ಬೇಳೆ ಹಾಕ್ಕೊಂಡಿದ್ದೇನಲ್ಲ, ಅದು ಬೇಳೆ ನೆನೆದಿದೆ. ಮತ್ತು 1 ಗಡಿ ತೆಂಗಿನಕಾಯಿ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ. ನಾನು ಬೇಳೆ ದೋಸೆಗೆ 1 ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಇವತ್ತು ರುಬ್ಬಿ ಇಡುವ, ನಾಳೆ ಬೆಳಿಗ್ಗೆ ಮಾಡುವ. ನೋಡಿ, ಅಕ್ಕಿ ಹಿಟ್ಟು ಉಬ್ಬಿದೆ ಇವತ್ತು. ನೋಡಿ, ಈ ರೀತಿ ಬಂದಿದೆ. ಇದನ್ನು ನಾವು ಈಗ ಉಪ್ಪು ಹಾಕ್ಕೊಂಡು, ನಿನ್ನೆ ಉಪ್ಪು ಹಾಕಲಿಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೇನೆ. ಮತ್ತು ಸ್ವಲ್ಪನೇ, ತುಂಬಲ್ಲ, ಸ್ವಲ್ಪನೇ ಸಕ್ಕರೆ, ಒಂದು 1/4 ಸ್ಪೂನಷ್ಟು, ಒಂದು ಚಿಟಿಕೆ ಅರಿಶಿಣ ಚೂರು. ಇನ್ನು ಇದನ್ನು ಸರಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಕಾವಲಿ ಬಿಸಿಗೆ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗ್ತಾ ಉಂಟು. ಈಗ ಎಣ್ಣೆ ಹಚ್ಕೊಳ್ತೇನೆ. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಒಂದೇ ಸೌಟ ಹಾಕೊಳ್ತಿದ್ದೇನೆ, ಸ್ವಲ್ಪ ಬಿಡಿಸ್ತಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸುವ. ನೋಡಿ, ಚೆನ್ನಾಗಿ ಕಣ್ಣ ಬಂದಿದೆ. ಎಷ್ಟು ಬೆಂದರೆ ಸಾಕು. ನೋಡಿ, ಇದು ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಬೋದು. ಅದಕ್ಕೆ ಎಣ್ಣೆ ಹಚ್ಕೊಳ್ಬೇಕಾಗಿಲ್ಲ, ಆದರೂ ಸ್ವಲ್ಪ ಹಚ್ಕೊಳ್ತಿದ್ದೇನೆ ನಾನು. ನೋಡಿ, ನೀರು ಹಾಕಿ ಮಾಡುವ ಬದಲಿಗೆ ನಾನು ಒದ್ದೆ ಬಟ್ಟೆ ಒಗೆದು ತಗೊಂಡು ಬಂದು ಇದರಲ್ಲಿ ಒರೆಸ್ತಿದ್ದೇನೆ. ಇದು ಮುಚ್ಚದಲ್ಲಿ ಮಾಡಬಹುದು. ನೋಡಿ, ಈಗ ಕಾದಿದೆ. ಇದನ್ನ ಮಗ್ಚಾಕಬೇಕಾಗಿಲ್ಲ, ಬೇಕಿದ್ದವ್ರು ಹಾಕ್ಕೊಳ್ಬೋದು. ನಾನು ಮಗ್ಚಾಕೊಳ್ತಿಲ್ಲ.
ಇದಕ್ಕೆ ಬೇಕಿದ್ದವರು ತುಪ್ಪ ಹಾಕ್ಕೊಳ್ಬೋದು. ಎಲ್ಲ ದೋಸೆನ ಹೀಗೇ ಮಾಡ್ಕೊಳ್ತೇನೆ. ನೋಡಿ, ಬೇಳೆ ದೋಸೆ ಮಾಡಿದ್ದೇನೆ. ನೀವು ಮಾಡಿ, ಚೆನ್ನಾಗಿ ಬರುತ್ತೆ, ಒಳ್ಳೆ ಸ್ಮೂತಾಗಿದೆ. ಹಾಗೆ ಮಸಾಲೆ ದೋಸೆ ಹಾಗೆ ಮಾಡಿದ್ದು ಕೂಡ ಚೆನ್ನಾಗಿದೆ. ಹಾಗೆ ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.